ಮಂಗಳೂರಿನ ಪಣಂಬೂರು ಬೀಚ್ನ ನಿರ್ವಹಣೆಗಾಗಿ ಜಿಲ್ಲಾಡಳಿತದೊಂದಿಗಿನ ಒಪ್ಪಂದದ ಅವಧಿ ಮುಕ್ತಾಯಗೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬೀಚ್ನಲ್ಲಿ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸುವುದಿಲ್ಲ ಎಂದು ಮಂಗಳೂರು ಬೀಚ್ನ ಸಿಇಒ ಯತೀಶ್ ಬೈಕಂಪಾಡಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನ ಪಣಂಬೂರು ಬೀಚ್ ಕರಾವಳಿ ಕರ್ನಾಟಕದ ಪ್ರವಾಸಿ ತಾಣಗಳಲ್ಲಿ ಒಂದು. ಇಲ್ಲಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರ ದಂಡು ಹರಿದು ಬರುತ್ತೆ. ಪಣಂಬೂರು ಬೀಚ್ ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಮತ್ತು ಪಣಂಬೂರು ಬೀಚ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಯತೀಶ್ ಬೈಕಂಪಾಡಿ ಅವರು ಕೂಡ ಶ್ರಮ ವಹಿಸಿದ್ದಾರೆ. ಮಂಗಳೂರಿನ ಪಣಂಬೂರಿನ ಕಡಲ ತೀರವನ್ನ ಸಕ್ರಿಯಗೊಳಿಸುವುದರಲ್ಲಿ ಮಾತ್ರವಲ್ಲದೆ ನಮ್ಮ ದೇಶದ ಕಡಲ ತೀರಗಳ ಪಾಲನೆ, ನಿರ್ವಹಣೆ ಮತ್ತು ಸುರಕ್ಷತೆ, ಸ್ವಚ್ಛತೆಯ ಬಗೆಗಿನ ಸಂಪೂರ್ಣ ಹೊಣೆಯನ್ನ ಹೊರಲಾಗಿತ್ತು. ಕಡಲ ತೀರಗಳ ಬ್ಲೂ ಫ್ಲಾಗ್ ಪರಿಕಲ್ಪನೆಯನ್ನ ಕೇಳುವ ಮೊದಲೇ ಸ್ಥಳೀಯ ಸಂಪನ್ಮೂಲಗಳೊಂದಿಗೆ ಕಡಲ ತೀರದ ಮುಖವನ್ನ ಬದಲಾಯಿಸಲು ಸಾಧ್ಯವಾಗಿತ್ತು. ಸ್ಥಳೀಯ ಜನರ ಭಾವನೆಗಳನ್ನ ನೋಯಿಸದೆ ಬೋಟ್ ರೇಸ್, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ, ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಗಳು, ಕಡಲ ತೀರದ ಹಬ್ಬಗಳು, ಸರ್ಫಿಂಗ್ ಸ್ಪರ್ಧೆಗಳು ಮತ್ತು ಯೋಗ ಸೇರಿದಂತೆ ಇತರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನಡೆಸಿ ಪ್ರವಾಸಿಗರ ಗಮನವನ್ನ ಸೆಳೆಯಲಾಗಿತ್ತು. ಇನ್ನು ಕಡಲ ತೀರದಲ್ಲಿ ಜೀವ ಉಳಿಸುವಿಕೆ, ದೋಣಿ ವಿಹಾರ, ಜೆಟ್ ಸ್ಕೇಟಿಂಗ್, ಇವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಇತರ ಕಡಲ ತೀರದ ಸಂಬಂಧಿತ ಚಟುವಟಿಕೆಗಳನ್ನು ನಡೆಸಲಾಗುತ್ತಿತ್ತು. ಸರ್ಫ್ ಲೈನ್ ಆಸ್ಟ್ರೇಲಿಯಾದ ತರಬೇತುದಾರರನ್ನ ತೊಡಗಿಸಿಕೊಂಡಿದ್ದ ಲೈಫ್ ಗಾರ್ಡ್ಗಳಿಗೆ ತರಬೇತಿಯನ್ನ ಕೂಡ ನೀಡಲಾಗಿತ್ತು. ಒಂದು ಅವಧಿಯಲ್ಲಿ ಪಣಂಬೂರು ಬೀಚ್ನ ಲೈಫ್ ಗಾರ್ಡ್ಗಳು ಕಡಲ ತೀರದಲ್ಲಿ 300ಕ್ಕೂ ಹೆಚ್ಚು ಜೀವಗಳನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರವಾಹ ವಿಪತ್ತು ಮತ್ತು ಮುಳುಗುವಿಕೆಯನ್ನ ಒಳಗೊಂಡ ಅಪಘಾತದ ಸಮಯದಲ್ಲಿ ಜೀವ ಉಳಿಸುವ ಚಟುವಟಿಕೆಗಳಲ್ಲಿ ನಿರತರಾಗಿದ್ರು. ಪ್ರತಿ ವರ್ಷ 20ಕ್ಕಿಂತ ಹೆಚ್ಚು ಸಾವುಗಳು ಸಂಭವಿಸುವುದರ ನಡುವೆ ಲೈಫ್ ಗಾರ್ಡ್ಗಳ ಈ ಒಂದು ಸಾಧನೆಯು ನಮಗೆ ತೃಪ್ತಿಯನ್ನ ತಂದಿದೆ. ದೇಶದ ಹಲವಾರು ಕಡಲ ತೀರಗಳು ನಮ್ಮ ಆಸಕ್ತಿಯ ಅಭಿವ್ಯಕ್ತಿಯಲ್ಲಿ ಮೊದಲಿಗೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ ಸ್ವರೂಪದಿಂದ ಒಂದು ಭಾಗವನ್ನ ಮಾತ್ರ ತೆಗೆದುಕೊಂಡು ಕಡಲ ತೀರಗಳನ್ನು ನಿರ್ವಹಿಸುವಲ್ಲಿ ಪಣಂಬೂರು ಬೀಚ್ ಮಾದರಿಯನ್ನ ಅನುಸರಿಸುತ್ತಿದೆ ಎಂದು ಪಣಂಬೂರು ಬೀಚ್ನ ಸಿಇಒ ಯತೀಶ್ ಬೈಕಂಪಾಡಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.